ಸಂಪರ್ಕ್ ಫಾರ್ ಸಮರ್ಥನ್ ಅಭಿಯಾನ ಯಶಸ್ವಿಯಾಗಿ ನಡೀತಾ ಇದೆ. 70 ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ್ದಾರೆ ಅಂತ ಶಾಸಕ ವೇದವ್ಯಾಸ ಕಾಮತ್ ಅವರು ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರವನ್ನು ನಡೆಸಿದ್ದಾರೆ. ವಿಶ್ವದಲ್ಲೂ ಬಹುತೇಕ ಎಲ್ಲಾ ನಾಯಕರು ಮೋದಿ ನಾಯಕತ್ವವನ್ನ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದರು. 4 ವರ್ಷ ಪೂರೈಸಿ ನಂತರದ 5ನೇ ವರ್ಷಕ್ಕೆ ಪ್ರಾರಂಭ ಹಂತದಲ್ಲಿ ಅವರು ಮಾಡಿದಂಥ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕು. ಆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಒತ್ತು ಮಾಡಿ ಅದನ್ನು ಮನೆ ಮನೆಗಳಿಗೆ ತಿಳಿಸುವಂಥದ್ದು ಮತ್ತು ಅದರಿಂದ ಸಾರ್ವಜನಿಕರಿಗೆ ನಮ್ಮ ನಗರದ ಮತ್ತು ಇಡೀ ಜಿಲ್ಲೆಯ ಜನರಿಗೆ ಅದರ ಮುಖಾಂತರ ಪ್ರಯೋಜನವನ್ನು ತೆಗೆದುಕೊಡಬೇಕು ಅಂತಿರುವಂತಹ ರೀತಿಯಲ್ಲಿ ನಮ್ಮ ಪಕ್ಷ ಸಂಪರ್ಕ್ ಫಾರ್ ಸಮರ್ಥನ್ ಅಂತಿರುವಂತಹ ವಿಷಯದ ಅಡಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಅಧ್ಯಕ್ಷರು ಇಲ್ಲ ಶಾಸಕರು ಅದನ್ನು ಎಲ್ಲ ಮನೆ ಮನೆಗಳಿಗೆ ತಲುಪಿಸುವಂತಹ ಕೆಲಸ ಕಾರ್ಯಗಳಾಗ್ತದೆ. ಇನ್ನು ಗುಜ್ಜರ ಕೆರೆಯನ್ನ ಅಭಿವೃದ್ಧಿಪಡಿಸಲು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಆದಷ್ಟು ಬೇಗ ಕೆರೆಯನ್ನ ಅಭಿವೃದ್ಧಿಪಡಿಸುತ್ತೇವೆ ಎಂದು ಹೇಳಿದರು. ಇದರಲ್ಲಿ ಎಲ್ಲ ಮಾಹಿತಿಗಳನ್ನು ಮತ್ತು ಯಾವ ರೀತಿಯಲ್ಲಿ ಫಲಾನುಭವಿಗಳು ಇಲ್ಲ ಜನರು ಇದರ ಸಹಕಾರಗಳನ್ನು ಸದುಪಯೋಗ ಮಾಡಿಕೊಳ್ಬಹುದು ಅಂತ ಹೇಳಿದ್ರು ನಾವು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಅದೇ ರೀತಿಯಲ್ಲಿ ನಾವು ಹಾಕಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಇದರ ಪ್ರಯೋಜನ ಸಿಗುವ ಮಾಡಬೇಕು ಅಂತ ಹೇಳುವುದು ನನ್ನ ವಿಶೇಷವಾಗಿ ಮಾತನಾಡಿದೆ. ಇದರಲ್ಲಿ ವಿಶ್ರಾಂತಿ ಪಡೆಯಲು ಮತ್ತು ಸಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಲು ನೆರವಾಗುವಂತೆ 19 ವರ್ಷ ಮೇಲ್ಪಟ್ಟ ವಿವಾಹಿತ ಬಾಣಂತಿ ಮತ್ತು ಗರ್ಭಿಣಿ ತಾಯಂದಿರಿಗೆ 6,000 ರೂಪಾಯಿಯನ್ನ ಉತ್ತೇಜನ ಧನವನ್ನು ನೀಡಲಾಗುತ್ತದೆ. ಈ ಯೋಜನೆ 1/1/2017 ಇದರಿಂದ ಪ್ರಾರಂಭವಾಗಿ ಅವರಿಗೆ ಪೌಷ್ಟಿಕ ಆಹಾರ, ಲಸಿಕೆ ಮತ್ತು ಆಸ್ಪತ್ರೆ ಖರ್ಚು ವೆಚ್ಚಗಳನ್ನು ಈ ಯೋಜನೆ ಮುಖಾಂತರ ಭರಿಸಲು ಸಹಕಾರಿಯಾಗಿದೆ. ಯೋಜನೆಯ ಫಲಾನುಭವಿಯಾಗಿ ಯಾರು ಭಾರತದ ಪೌರತ್ವವನ್ನು ಹೊಂದಿದವರು ಇದರ ಯೋಜನೆ ಫಲಾನುಭವಿಗಳು. ಒಬ್ಬ ಸ್ತ್ರೀಗಳು ತನ್ನ ಜೀವಿತಾವಧಿಯಲ್ಲಿ 2 ಯಶಸ್ವಿ ಹೆರಿಗೆಗೆ ಮಾತ್ರ ಈ ಯೋಜನೆ